ನಮಸ್ಕಾರ ಭಾಗವತರೇ. ರಗಳೇ ಇಲ್ಲ. ನಮ್ಮ ಸಮಸ್ಯೆ ನಿಮ್ಗೆ ಗೊತ್ತಾಯ್ತಲ್ಲ ಭಾಗವತ್ರೆ. ನಾನು ಯಾರಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ನನ್ನ ಹೆಸರು ಮಾದೇಶ್ ಕುಮಾರ್. ಹೌದು. ಸುಳ್ಳು ಹೇಳ್ತ ಯಾಕೆ ಕಾಲ್ದೋಷು ಹೊತ್ತು ಹೇಳಿದ್ರೆ ಸುಮ್ಮನೆ ನೀವು ಈ ಪ್ರಸಂಗ ಬಂದಾಗೆಲ್ಲ 38 ಪ್ರಸಂಗ ಬದಲಾದ್ರೆ ಹೆಚ್ಚಾಗ್ತದೆ. ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದು ಸ್ವಾಮಿ. ಹಾಗಂತ ನಾವು ಯಾರು ನಿಮ್ಗೆ ಗೊತ್ತಿಲ್ಲ. ನಾವು ಒಂದು ತಂಡ ಉಂಟು ಸ್ವಾಮಿ. ಎಂತ ತಂಡ? ತಂಡ ಉಂಟು. ನಾವು ಒಬ್ಬರೇ ಅಲ್ಲ, ನನಗೊಬ್ಳು ತಂಗಿ ಇದ್ದಾರೆ. ಅವಳ ಹೆಸರು ಗೊತ್ತು ನಿಮ್ಗೆ? ಇಲ್ಲ. ಅವಳ ಹೆಸರು ಬೇಡ ಬಿಡ, ಬರುದಿಲ್ಲ. ಮೂಕಾಂಬು. ಹೌದು ಹೌದು ಹೌದು. ಅವಳು ಎಂತ ಒಂದು ಕಲೆ ಗೊತ್ತುಂಟು ಅವಳದ್ದು. ಅವಳಿದು ಎಲ್ಲಿ ತೆಗಿತೇನಾ? ಕೆಳಗೆ ಯಾವ್ದು ಕುಂದ್ರಿಯ? ಬೇರೆ ಊರಿಂದ ಕೆಳಗೆ ಕುಂದ್ರಿ. ಅದಲ್ಲ, ನಾಟ್ಯಗಾತಿ ಅಂತ ಹೇಳಿದ್ದು. ನಾಟ್ಯ? ಹೌದೌದು. ಎಲ್ಲಿವರೆಗೆ? ಅದಲ್ಲ ಸ್ವಾಮಿ, ನನ್ನ ತಂಗಿಯನ್ನೇ ಮುಂದಿಟ್ಕೊಂಡು ನಾನೀಗ ವ್ಯವಹಾರ ಮಾಡ್ತಾ ಇದ್ದೆ. ಕೊಳಕ್ ಮಾತಾಡ್ತೇವೆ. ತಂಗಿ ಮುಂದಿಟ್ಟು ವ್ಯವಹಾರ ಮಾಡ್ತೇವೆ ಅಂತ ಶಾಂತ ಹಾಗೆಲ್ಲ ಹೇಳಿದ್ದ ನಾನು. ಅವಳ ನಾಟ್ಯ ಕಲೆಯನ್ನೇ ಮುಂದಿಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೇನೆ ಅಂತ. ನಾಟ್ಯ ಪ್ರದರ್ಶನ? ಹೌದೌದು. ಹಾಗಾಗಿ ಇವತ್ತೊಂದು ಕಡೆ ಹೋಗ್ಬೇಕು ಅಂತ ಹೇಳಿದ್ದೇನೆ. ಅವಳು ತಯಾರಾದ್ಲಿಲ್ಲ ಗೊತ್ತಿಲ್ಲ. ಅವಳೊಂದು ಕರೆ 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 ಪೀಕ್ ಮಾಡಬೇಡ. ಕರಿ ಮರ ಕರಿ ಮರ ನೀವೇ ಕರೀರಿ, ನೀವೇ ಕರೀರಿ. ನಾವು ಪೀಕ್ ಮಾಡ್ತೇವೆ. ಜಿಗಿ 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 ಯುದ್ಧ ಲಘು ಬಗ್ಗೆ ನೋರುತ್ತ ಸಗದಿನ ಕಾಮಿನಿ ಮೂಕಾಂಬ. ಜಿಗಿ 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 ಯುದ್ಧ ಲಘು ಬಗ್ಗೆ ನೋರುತ್ತ ಸಗದಿನ ಕಾಮಿನಿ ಮೂಕಾಂಬ. ಸಗದಿನ ಕಾಮಿನಿ ಮೂಕಾಂಬ. ಬಗೆ ಬಗೆ ನಾಟ್ಯದ ಭಂಗಿಯ ಮಾಡುತ್ತ, ಬಗೆ ಬಗೆ ನಾಟ್ಯದ ಭಂಗಿಯ ಮಾಡುತ್ತ ನಗುವಿನೊಳೈದಳು ಆರವ್ವ. ಸಗದಿನ ಕಾಮಿನಿ ಮೂಕಾಂಬ. ಬೇಡ ಬೇಡ. ನಗುವಿನೊಳೈದಳು ಆರವ್ವ. ಜಿಗಿ ಜಿಗಿ ಜಿಗಿಯುತ್ತ ನಗು ಬಗೆ ತೂದ ಸಗದಿನ ಕಾಮಿನಿ ಮೂಕಾಂಬ. ಇದು ಎಂತ ಕೆತ್ತೀರಿ? ಇದು ಯಾವ ಭಾಷೆ? ಕೇತಿ? ಇದೆಂತ ಕೆತ್ತಿ ಅನ್ನಕತ್ತೀರಿ? ಕತೆ. ಅದಲ್ಲ ಹೋದ್ರ ನಾನು ಆ ಕಡೆ ಬಂದು ಏಟ್ ಹೋತಾಯ್ತ. ಆ ಕಡೆ ಬಂದು ನಿಂದ್ರ ನಿಂದ್ರೆ ನಿಂದ್ರ ನಿಂದ್ರ ನಿಂತು ಏಟ್ ಹೋತಾತ. ಎಷ್ಟು ಹೊತ್ತಾಯ್ತು? ಒಬ್ಬ ಅಣ್ಣ ಅದಾನ, ಈಗ ಕೆರೀತಾನ ಈಗ ಕೆರೀತಾನ. ಎಂತ ಮಾಡ್ದೆ ಕೊನೆಗೆ? ಕೆರ್ದ್ನ? ಕೆರೆದು ರಕ್ತ ಬಂದ್ಬಿಟ್ಟೆ. ಹೌದಾ? ಕೆರಿಯಕತ್ತಾನ ಕೆರಿಯಕತ್ತಾನ. ಕರ್ಮ ಕರೀತಾ ಇದ್ದ. ಹಿಡ್ಕೊಳ್ಳಿ ಅದ ಎಂತ ಹಿಡ್ಕೊಳ್ಳಿ? ವಿಷಯ ಅವ ಕರಿಯೋದ್ ಬಿಡಂಗಿಲ್ಲ, ನಾ ಬರಂಗಿಲ್ಲ. ಅವ ಕರ್ದದ್ ಹೇಗಾಗ್ತದೆ ಗೊತ್ತುಂಟ್ರಿ? ಗೊತ್ತಿಲ್ಲ. ಎಣ್ಣೆ ಖಾಲಿ ಆದ್ರೆ ಬತ್ತಿ ಹಚ್ಚಕೊಂಡಾಗ ಹಾಗಾತ. ಅದು ಹಿಡಿಯುವುದಿಲ್ಲ. ಇವ್ ಬಿಡುವುದಿಲ್ಲ. ಎಷ್ಟಾದ್ರೂ ನನ್ನ ಅಣ್ಣ ಅದಾನ. ಹೌದಪ್ಪ. ಹೌದಪ್ಪ. ಯಾಕೆ ಕರ್ತಾನ ಏನ್ವಾ ಕೇಳ್ಬೇಕು. ಕೇಳ್ಬೇಕು ಅಲ್ವಾ? ಹೋಗಿ ಕೇಳ್ತೀನಿ. ಅಣ್ಣ ನಮಸ್ಕಾರ ಮಾಡ್ಕೊಂಡು ತಂಗಿ ಶುಭವಾಗಲಿ. ಈಗ ಮಾತಾಡಿ ಮಾತಾಡಿ ನಮ್ದು 25 ಕಾರ್ಯಕ್ರಮ ತಪ್ಪಿ ಹೋಯ್ತು. ಒಳ್ಳೇದಾಯ್ತು. ಹೌದು. ಯಾವುದು ತಪ್ಪೋಗಿದೆ? ನಿನ್ನ ಬಾಯೆಲ್ಲ ಶಬ್ದ ತಪ್ಪೋಗಿ ಮತ್ತಿನ್ನು ಕಾರ್ಯಕ್ರಮ ಹೋಗದೆ ಇರ್ತದೆ. ಕಾರ್ಯಕ್ರಮ ಯಾವಾಗ ನೀ ಕಾರ್ಯಕ್ರಮ ಅಂದ್ಯಾ ಹಾ. ಒಳ್ಳೆ ತಪ್ಪೋಯ್ತು.
ಕಾರ್ಯಕ್ರಮ. ಹಾ, ಕಾರ್ಯ ಕಾರ್ಯ. ಹೇಳ್ಕೊಡು. ಹಾಗೆ ಹೇಳು, ಆಯ್ತಾ? ಕಾರ್ಯ ಕಾರ್ಯ. ವಿಮರ್ಶಕ ಶಬ್ದ ಹೊರಗೆ ಬರುವುದಿಲ್ಲ. ಕಾರ್ಯಕ್ರಮ. ಅದೇ ಅದು ನಂದಪ್ಪಲ್ಲ. ಈಗ ನಾವು ಕಾರ್ಯಕ್ರಮ ಕೇಳಲಿಕ್ಕೆ ಹೋಗುದು ಯಾವಾಗ ಹೇಳು? ಯಾವಾಗೋ? ಬೆಳಿಗ್ಗೆ ಕೇಳ್ಬೇಕಲ್ವಾ? ಬೆಳಿಗ್ಗೆ ಹೋಗಿ ಹಾ. ನಾವು ಇಂಥ ಊರಿಗೆ ಹೋಗಿ ಸ್ವಾಮಿ ನೋಡಿ ನಮ್ಮಂತ ಸಣ್ಣ ತಂಡ ಉಂಟು, ಇವತ್ತು ನಿಮ್ಮೂರಲ್ಲ ಒಂದು ನಾಗರಾಜ ಮಂದಿರ ಆ ಕಾರ್ಯಕ್ರಮ ಹೇಳಲಿಕ್ಕೆ ಇಷ್ಟೊತ್ತಾದ್ರೆ ಮಂಡಿ ಬಿಸಿಗೆ ಹೋಗಿ ಸಾಯಿ ಬರುತ್ತೆ. ಮತ್ತೆ ಎದ್ದವ್ರು ಪಾಪ ಅವರು ಹೇಳುವಾಗ ಸಾಯಂಕಾಲ ಆದ್ರೆ ಕಾರ್ಯಕ್ರಮ ಕೊಡುದು ಯಾವಾಗ? ಯಾವಾಗ? ನೀ ಅಲ್ಲಿ ಬಾಯ್ ಹಾಕ್ಬೇಕು ನೀನು. ಎಲ್ಲಿಗೆ? ಹೇಳ್ತೆ ಹಾಗೆ ಸಮಸ್ಯೆ. ಕೆಲವೊಮ್ಮೆ ಆ ಕಾರ್ಯಕ್ರಮ ಏನು ಕೇಳ್ತಾರಲ್ಲ, ನನ್ನ ತಂಗಿಯನ್ನು ನಾಟ್ಯ ಅಂತ ಕೇಳುವುದು. ನಾಟ್ಯ. ಅವ್ರು ನಿನ್ನ ನೋಡ್ಕೊಂಡು ಇದೆಂತ ಇದು ಉರುವ ಎಂತ ಅಣ್ಣ ಏನು ಹೇಳಕತ್ತೀಯೋ? ಚಂದ ಅಂತ. ಹಾಗೆ ಏನೇ ಇರಲಿ, ಇವತ್ತೊಂದು ಕಾರ್ಯಕ್ರಮ ಉಂಟು, ಆದ್ರಿಂದ ಇಲ್ಲೇ ಇರುದಲ್ಲ ನಾವು, ಅದೇ. ಅಲ್ಲಿ ಹೋಗ್ಬೇಕಲ್ಲ. ಹೋಗುವ ಹೋಗುವ. ಜಯ ಜಯ ರಾಮ ಜಯ ರಾಮ ಜಯ ರಾಮ